ಉಜಿರೆಯ ಎಸ್ಡಿಎಂ ಪದವಿ ಕಾಲೇಜಿನ ವಾಣಿಜ್ಯ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ವೆಂಚೂರಾ 20 ಎಂಬ ರಾಜ್ಯಮಟ್ಟದ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ವೆಂಚೂರಾ 20 ಎಂಬ ರಾಜ್ಯಮಟ್ಟದ ಸ್ಪರ್ಧಾ ಕಾರ್ಯಕ್ರಮವನ್ನು ಉಜಿರೆಯ ರೂಟ್ಸೆಟ್ ಸಂಸ್ಥೆಯ ನಿರ್ದೇಶಕ ಡಾ ಜನಾರ್ದನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜೀವನದಲ್ಲಿ ಹಲವಾರು ಕಷ್ಟಗಳು ಎದುರಾಗಬಹುದು, ತೊಂದರೆಗಳು ಹುಟ್ಟಿಕೊಳ್ಳಬಹುದು, ವಿವಿಧ ರೀತಿಯ ಆಕರ್ಷಣೆಗಳಿಗೆ ಒಳಗಾಗಬಹುದು. ಏನೇ ಅಡ್ಡಿಗಳಾದರೂ ಸಾಧಿಸಬೇಕಾದ ಗುರಿ ಬಿಡಬಾರದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸತೀಶ್ ಚಂದ್ರ ಮಾತನಾಡಿ, ಈಗಿನ ವಿದ್ಯಾರ್ಥಿಗಳಲ್ಲಿ ಕೆಲಸ ಮಾಡುವ ವಿಚಾರದಲ್ಲಿ ದಕ್ಷತೆ ಅತ್ಯಗತ್ಯವಾಗಿದೆ. ಪ್ರತಿಯೊಬ್ಬರೂ ಕಾರ್ಯಕ್ಷಮತೆ ಗಳಿಸುವಂತಾಗಬೇಕು ಮತ್ತು ಜೀವನದೆಡೆಗೆ ವಿದ್ಯಾರ್ಥಿಗಳ ವರ್ತನೆ ಅವರ ಯಶಸ್ಸಿಗೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕ ಸುರೇಶ್ ಬಾಬು ಮತ್ತು ಪ್ರಿಯಾ ಕುಮಾರಿ ಅವರು ಪಿಎಚ್ಡಿ ಪೂರ್ಣಗೊಳಿಸಿದ ಸಲುವಾಗಿ ಸನ್ಮಾನಿಸಲಾಯಿತು. ಪ್ರಾಧ್ಯಾಪಕ ಹರೀಶ್ ಶೆಟ್ಟಿ ಮತ್ತು ಡಾ ಮಧುಶ್ರೀ ಅವರನ್ನು ಎನ್ಇಟಿ ಪರೀಕ್ಷೆ ಉತ್ತೀರ್ಣರಾದ ಕಾರಣ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಡಾ ಉದಯ್ ಚಂದ್ರ, ವ್ಯವಹಾರಿಕ ಅಧ್ಯಯನ ವಿಭಾಗದ ಮುಖ್ಯಸ್ಥ ಅಜಯ್ ಕೊಮ್ರಬೈಲು ಮತ್ತು ವಿದ್ಯಾರ್ಥಿ ನಾಯಕಿ ಅಕ್ಷತಾ, ವಿದ್ಯಾರ್ಥಿನಿಯರಾದ ಯಶಸ್ವಿ ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.